ನಮಸ್ಕಾರ, ಈಸಿ ತುಳು ಚಾನಲ್ಗೆ ಸ್ವಾಗತ. ಕಳೆದ ಪಾಠದಲ್ಲಿ ನಾವು ತುಳುವಿನಲ್ಲಿ ಅಪೂರ್ಣ ಭೂತಕಾಲವನ್ನು ಕಲಿತೆವು. ಇವತ್ತು ತುಳುವಿನಲ್ಲಿ ಉಪಸರ್ಗಾವ್ಯಯಗಳನ್ನು ಕಲಿಯುವ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿರಿ. ಉಪಸರ್ಗಾವ್ಯಯಗಳು ನಾಮಪದ ಅಥವಾ ಸರ್ವನಾಮ ಮತ್ತು ವಾಕ್ಯದ ಇತರ ಭಾಗಗಳ ನಡುವೆ ಸಂಬಂಧ ಕಲ್ಪಿಸುತ್ತದೆ. ತುಳುವಿನಲ್ಲಿ ಉಪಸರ್ಗಾವ್ಯಯಗಳು ಹೆಚ್ಚಾಗಿ ವಿಭಕ್ತಿ ಪ್ರತ್ಯಯಗಳೊಂದಿಗೆ ಉಪಯೋಗಿಸಲ್ಪಡುತ್ತದೆ. ಇವತ್ತು ಕರಣ ವಿಭಕ್ತಿ ಮತ್ತು ಸಂಪ್ರದಾನ ವಿಭಕ್ತಿಯೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ಕಲಿಯುವ. ಮೊದಲಿಗೆ ಕರಣ ವಿಭಕ್ತಿ ಅಥವಾ ತೃತೀಯ ವಿಭಕ್ತಿ, ಇದರೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ನೋಡುವ. ದುಂಬು ಅಂದರೆ ಮೊದಲು ಅಥವಾ ಮುಂದೆ, ಬೊಕ್ಕ ನಂತರ ಅಥವಾ ಆಮೇಲೆ, ಇಂಚಿ ಈಚೆ, ಆತ್ರ ಓಸ್ಕರ ಅಥವಾ ಇಂದಾಗಿ. ತೃತೀಯ ಅಥವಾ ಕರ್ಣ ವಿಭಕ್ತಿ ರೂಪದಲ್ಲಿರುವ ನಾಮಪದಗಳಿಗೆ ಈ ಉಪಸರ್ಗಾವ್ಯಯಗಳನ್ನು ಸೇರಿಸಲಾಗುತ್ತದೆ. ಉದಾಹರಣೆಗೆ, ಆಯರ್ದು ದುಂಬು ಅವನಿಗಿಂತ ಮೊದಲು, ಅಲೆರ್ದು ಬೊಕ್ಕ ಅವಳ ನಂತರ, ಇನಿರ್ದಿಂಚಿ ಇಂದಿನಿಂದ ಅಥವಾ ಇವತ್ತಿನ ನಂತರ, ಐರ್ದಾತ್ರ ಅದರಿಂದಾಗಿ ಅಥವಾ ಆದ್ದರಿಂದ. ಈಗ ನಾವು ಕೆಲವು ಉದಾಹರಣೆ ವಾಕ್ಯಗಳನ್ನು ನೋಡುವ. ನಿನರ್ದುಂಬು ಯಾನು ಬೈದೆ, ನಿನಗಿಂತ ಮೊದಲು ನಾನು ಬಂದಿದ್ದೇನೆ. ನಿನರ್ದು ದುಂಬು ಯಾನು ಬೈದೆ. ಎನರ್ದು ಬೊಕ್ಕ ಈ ಬತ್ತಿನಿ, ನನ್ನ ನಂತರ ನೀನು ಬಂದದ್ದು. ಎನರ್ದು ಬೊಕ್ಕ ಈ ಬತ್ತಿನಿ. ಮಧ್ಯಾಹ್ನರ್ದು ಬೊಕ್ಕ ತಿಕ್ಕಗ, ಮಧ್ಯಾಹ್ನದ ನಂತರ ಸಿಗೋಣ. ಮಧ್ಯಾಹ್ನರ್ದು ಬೊಕ್ಕ ತಿಕ್ಕಗ. ಎಲ್ಲೆರ್ದು ಬೊಕ್ಕ ಯಾನ್ ಬರ್ಪುಜೆ, ನಾಳೆಯಿಂದ ನಾನು ಬರುವುದಿಲ್ಲ. ಎಲ್ಲೆರ್ದು ಬೊಕ್ಕ ಯಾನ್ ಬರ್ಪುಜೆ. ಐರ್ದು ಬೊಕ್ಕ ಯಾನಾಯನ್ ತೂತಿಜೆ, ಅದರ ನಂತರ ನಾನವನನ್ನು ನೋಡಿಲ್ಲ. ಐರ್ದು ಬೊಕ್ಕ ಯಾನಾಯನ್ನು ತೂತಿಜೆ. ಕೋಡೆರ್ದಿಂಚಿ ಬರ್ಸ ಬರೊಂದುಂಡು, ನಿನ್ನೆಯಿಂದ ಮಳೆ ಬರುತ್ತಿದೆ. ಕೋಡೆರ್ದಿಂಚಿ ಬರ್ಸ ಬರೊಂದುಂಡು. ಎಕರ್ದಿಂಚಿ ನಿಕ್ಕ ಕಾತೊಂದುಲ್ಲೆ, ಆಗದಿಂದ ನಿನಗೆ ಕಾಯುತ್ತಿದ್ದೇನೆ. ಎಕರ್ದಿಂಚಿ ನಿಕ್ ಕಾತೊಂದುಲ್ಲೆ. ಎಲ್ಲೆರ್ದಿಂಚಿ ಯಾನ್ ಬರ್ಪುಜೆ, ನಾಳೆಯಿಂದ ನಾನು ಬರುವುದಿಲ್ಲ. ಎಲ್ಲೆರ್ದಿಂಚಿ ಯಾನ್ ಬರ್ಪುಜೆ. ನಿನರ್ದಾತ್ರ ಇಂಕ್ ಸುಖ ಇಜ್ಜಿ, ನಿನ್ನಿಂದಾಗಿ ನನಗೆ ಸುಖವಿಲ್ಲ. ನಿನರ್ದಾತ್ರ ಇಂಕ್ ಸುಖ ಇಜ್ಜಿ. ಆಯರ್ದಾತ್ರ ಇಂಕ್ ಬರ್ರೆ ಆಯ್ಜಿ, ಅವನಿಂದಾಗಿ ನನಗೆ ಬರಲಿಕ್ಕಾಗಲಿಲ್ಲ. ಆಯರ್ದಾತ್ರ ಇಂಕ್ ಬರ್ರೆ ಆಯ್ಜಿ. ಈ ಉಪಸರ್ಗಾವ್ಯಯಗಳನ್ನು ಕೃದಂತಗಳೊಂದಿಗೂ ಕೂಡ ಉಪಯೋಗಿಸಬಹುದು. ಮೊದಲನೆಯದು ಕೃದಂತನಾಮ ಪ್ಲಸ್ ದು ಪ್ಲಸ್ ದುಂಬು. ಬರ್ಪಿನಿ ಪ್ಲಸ್ ದು ಪ್ಲಸ್ ದುಂಬು, ಬರ್ಪಿನೇರ್ ದುಂಬು ಅಂದರೆ ಬರುವ ಮೊದಲು. ತೂಪಿನೇರ್ ದುಂಬು ನೋಡುವ ಮೊದಲು. ಸೈಪಿನೇರ್ ದುಂಬು ಸಾಯುವ ಮೊದಲು. ಆಯ ಬರ್ಪಿನೇರ್ ದುಂಬು ಯಾನ್ ಪೋಪೆ, ಅವನು ಬರುವ ಮೊದಲು ನಾನು ಹೋಗುತ್ತೇನೆ. ಆಯ ಬರ್ಪಿನೇರ್ ದುಂಬು ಯಾನ್ ಪೋಪೆ. ಬಸ ಬರ್ಪಿನೇರ್ ದುಂಬು ಇಲ್ಲು ಸೇರುವೆ, ಮಳೆ ಬರುವ ಮೊದಲು ಮನೆಯನ್ನು ಸೇರುತ್ತೇನೆ. ಬರ್ಸ ಬರ್ಪಿನೇರ್ ದುಂಬು ಇಲ್ಲು ಸೇರುವೆ. ಆಯ ಕೇನುನೇರ್ ದುಂಬು ಕೊರು, ಅವನು ಕೇಳುವ ಮೊದಲು ಕೊಡು. ಆಯ ಕೇನುನೇರ್ ದುಂಬು ಕೊರು. ಎರಡನೆಯದು ಕೃದಂತನಾಮ ಪ್ಲಸ್ ದು ಪ್ಲಸ್ ಬೊಕ್ಕ ಅಥವಾ ಭೂತಕಾಲದ ಕೃದಂತ ವಿಶೇಷಣ ಪ್ಲಸ್ ಬೊಕ್ಕ. ಬತ್ತಿನಿ ಪ್ಲಸ್ ದು ಪ್ಲಸ್ ಬೊಕ್ಕ, ಬತ್ತಿನೇರ್ದು ಬೊಕ್ಕ. ಅಥವಾ ಬತ್ತಿ ಪ್ಲಸ್ ಬೊಕ್ಕ, ಬತ್ತಿ ಬೊಕ್ಕ ಅಂದರೆ ಬಂದ ನಂತರ. ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತದೆ. ಪೋಯಿನೇರ್ದು ಬೊಕ್ಕ ಅಥವಾ ಪೋಯ್ ಬೊಕ್ಕ ಹೋದ ನಂತರ. ಆಯ ಬತ್ತಿನೇರ್ದು ಬೊಕ್ಕ ಯಾನ್ ಪೋಯಿನಿ, ಅವನು ಬಂದ ನಂತರ ನಾನು ಹೋದದ್ದು. ಆಯ ಬತ್ತಿನೇರ್ದು ಬೊಕ್ಕ ಯಾನ್ ಪೋಯಿನಿ. ನಿನ್ನಂತೂ ಈ ಬೊಕ್ಕ ಇಂಕ ಸಮಾಧಾನ ಆಂಡು, ನಿನ್ನನ್ನು ನೋಡಿದ ಮೇಲೆ ನನಗೆ ಸಮಾಧಾನ ಆಯಿತು. ನಿನ್ನಂತೂ ಈ ಬೊಕ್ಕ ಇಂಕ ಸಮಾಧಾನ ಆಂಡು. ಇಲ್ಲೆತ್ತಿ ಬೊಕ್ಕ ಫೋನ್ ಮಲ್ಪು, ಮನೆಗೆ ತಲುಪಿದ ಮೇಲೆ ಫೋನ್ ಮಾಡು. ಇಲ್ಲು ಎತ್ತಿ ಬೊಕ್ಕ ಫೋನ್ ಮಲ್ಪು.
ಸರಿ, ಮೂರನೆಯದು ಕೃದಂತನಾಮ ಪ್ಲಸ್ ಋ ಪ್ಲಸ್ ಇಂಚಿ. ಬತ್ತಿನಿ ಪ್ಲಸ್ ಋ ಪ್ಲಸ್ ಇಂಚಿ ಬತ್ತಿನೇರ್ದಿಂಚಿ ಬಂದಾಗಿನಿಂದ. ಅಕ್ಕುಲು ಬತ್ತಿನೇರ್ದಿಂಚಿ ತಿಳಿತೊಂದುಲ್ಲೆರ್. ಅವರು ಬಂದಾಗಿನಿಂದ ನಗುತ್ತಿದ್ದಾರೆ. ಅಕ್ಕುಲು ಬತ್ತಿನೇರ್ದಿಂಚಿ ತಿಳಿತೊಂದುಲ್ಲೆರ್. ಆಯೆ ದುಬೈಗೆ ಪೋಯಿನೇರ್ದಿಂಚಿ ಫೋನ್ ಮಲ್ತಿದ್ಜಿ. ಅವನು ದುಬೈಗೆ ಹೋದಾಗಿನಿಂದ ಫೋನ್ ಮಾಡಿಲ್ಲ. ಆಯೆ ದುಬೈಗೆ ಪೋಯಿನೇರ್ದಿಂಚಿ ಫೋನ್ ಮಲ್ತಿದ್ಜಿ. ಸರಿ, ನಾಲ್ಕನೆಯದು ಕೃದಂತನಾಮ ಪ್ಲಸ್ ಋ ಪ್ಲಸ್ ಆತ್ರ. ಬತ್ತಿನಿ ಪ್ಲಸ್ ಋ ಪ್ಲಸ್ ಆತ್ರ ಬತ್ತಿನೆರ್ದಾತ್ರ ಬಂದಿದ್ದರಿಂದಾಗಿ. ಈರು ಪಂಡಿನೆರ್ದಾತ್ರ ಯಾನ್ ಪೋಯಿನಿ. ನೀವು ಹೇಳಿದ್ದರಿಂದಾಗಿ ನಾನು ಹೋಗಿದ್ದು. ಈರು ಪಂಡಿನೆರ್ದಾತ್ರ ಯಾನು ಪೋಯಿನಿ. ಈ ಬರ್ಪಿನೆರ್ದಾತ್ರ ಯಾನ್ಲ ಬರೊಂದುಲ್ಲೆ. ನೀನು ಬರುವುದರಿಂದಾಗಿ ನಾನು ಬರುತ್ತಿದ್ದೇನೆ. ಈ ಬರ್ಪಿನೆರ್ದಾತ್ರ ಯಾನ್ಲ ಬರೊಂದುಲ್ಲೆ. ಸರಿ, ಈಗ ನಾವು ಚತುರ್ಥಿ ವಿಭಕ್ತಿ ಅಥವಾ ಸಂಪ್ರದಾನ ವಿಭಕ್ತಿಯೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ನೋಡುವ. ಎದುರು ಅಂದರೆ ಎದುರು ಅಥವಾ ವಿರುದ್ಧ. ಆದ್, ಆಗಿ, ಆತ್ರ, ಓಸ್ಕರ, ಬೋಡಾದ್, ಬೇಕಾಗಿ. ಈಗ ಉದಾಹರಣೆ ವಾಕ್ಯಗಳನ್ನು ನೋಡುವ. ಯಾನು ಏಪೋಗ್ಲ ನಿಕ್ ಎದುರುಂತಯೆ. ನಾನು ಎಂದಿಗೂ ನಿನ್ನ ವಿರುದ್ಧ ನಿಲ್ಲುವುದಿಲ್ಲ. ಯಾನು ಏಪೋಗ್ಲ ನಿಕ್ ಎದುರುಂತಯೆ. ನಿಕ್ಕಾದ್ ಯಾನು ಬತ್ತಿನಿ. ನಿನಗಾಗಿ ನಾನು ಬಂದದ್ದು. ನಿಕ್ಕಾದ್ ಯಾನು ಬತ್ತಿನಿ. ಕಾಸುಗಾತ್ರ ಜನ ದಾಲ ಮಲ್ಪೇರ್. ದುಡ್ಡಿಗೋಸ್ಕರ ಜನ ಏನೂ ಮಾಡಬಹುದು. ಕಾಸುಗಾತ್ರ ಜನ ದಾಲ ಮಲ್ಪೇರ್. ಎಂಕಾತ್ರ ಮನಿಪಂದೆ ಕುಲ್ಲು. ನನಗೋಸ್ಕರ ಸುಮ್ಮನಿರು. ಎಂಕಾತ್ರ ಮನಿಪಂದೆ ಕುಲ್ಲು. ಆಯೆ ದೇಶಗು ಬೋಡಾದು ಪ್ರಾಣತ್ಯಾಗ ಮಲ್ತೆ. ಅವನು ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದನು. ಆಯೆ ದೇಶಗು ಬೋಡಾದು ಪ್ರಾಣತ್ಯಾಗ ಮಲ್ತೆ. ಆಯೆಗೆ ಬೋಡಾದು ಯಾನ್ ಬತ್ತೆ. ಅವನಿಗೆ ಬೇಕಾಗಿ ನಾನು ಬಂದೆ. ಆಯೆಗೆ ಬೋಡಾದು ಯಾನ್ ಬತ್ತೆ. ಆತ್ರ ಮತ್ತು ಬೋಡಾದು ಇವುಗಳನ್ನು ಭಾವರೂಪದ ಕೃದಂತಾವ್ಯಯಗಳೊಂದಿಗೆ ಸಹ ಉಪಯೋಗಿಸಬಹುದು. ಭಾವರೂಪದ ಕೃದಂತಾವ್ಯಯ ಪ್ಲಸ್ ಬೋಡಾದು ಅಥವಾ ಭಾವರೂಪದ ಕೃದಂತಾವ್ಯಯ ಪ್ಲಸ್ ಗ್ ಪ್ಲಸ್ ಆತ್ರ. ಪಾತೆರ್ರೆ ಪ್ಲಸ್ ಬೋಡಾದು ಪಾತೆರ್ರೆ ಬೋಡಾದು ಅಂದರೆ ಮಾತನಾಡಲು ಬೇಕಾಗಿ. ಪಾತೆರ್ರೆ ಪ್ಲಸ್ ಗ್ ಪ್ಲಸ್ ಆತ್ರ ಪಾತೆರ್ರೆ ಗಾತ್ರ ಮಾತನಾಡಲಿಕ್ಕೋಸ್ಕರ. ಪೋಯರೆ ಬೋಡಾದು ಹೋಗಲು ಬೇಕಾಗಿ. ಪೋಯರೆ ಗಾತ್ರ ಹೋಗಲಿಕ್ಕೋಸ್ಕರ. ಯಾನು ನಿನ್ನಡ ಪಾತೆರ್ರೆ ಬೋಡಾದು ಬತ್ತೆ. ನಾನು ನಿನ್ನೊಂದಿಗೆ ಮಾತನಾಡುವ ಸಲುವಾಗಿ ಬಂದೆ. ಯಾನು ನಿನ್ನಡ ಪಾತೆರ್ರೆ ಬೋಡಾದು ಬತ್ತೆ. ಯಾನ್ ನಿನ್ನನ್ನು ತುಯರೆ ಗಾತ್ರ ಬತ್ತೆ. ನಾನು ನಿನ್ನನ್ನು ನೋಡಲಿಕ್ಕೋಸ್ಕರ ಬಂದೆ. ಯಾನು ನಿನ್ನನ್ನು ತುಯರೆ ಗಾತ್ರ ಬತ್ತೆ. ಸರಿ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ವಿಡಿಯೋದಲ್ಲಿ ನಾವು ಇತರ ವಿಭಕ್ತಿಯೊಂದಿಗೆ ಉಪಯೋಗಿಸಲ್ಪಡುವ ಉಪಸರ್ಗಾವ್ಯಯಗಳನ್ನು ಕಲಿಯುವ. ಈಗ ತುಳು ಪರೀಕ್ಷೆ 5 ಇದರ ಸರಿಯಾದ ಉತ್ತರಗಳನ್ನು ನೋಡುವ. ಪ್ರಶ್ನೆ 1, ಭಾನುವಾರ. ತುಳುವಿಗೆ ಅನುವಾದಿಸಿ. ಉತ್ತರ ಐತಾರ. ಪ್ರಶ್ನೆ 2, ತಿಂಗಳು. ತುಳುವಿಗೆ ಅನುವಾದಿಸಿ. ಉತ್ತರ ತಿಂಗೊಲ್. ಪ್ರಶ್ನೆ 3, ಪೊರ್ತು. ಕನ್ನಡಕ್ಕೆ ಅನುವಾದಿಸಿ. ಉತ್ತರ ಹೊತ್ತು. ಪ್ರಶ್ನೆ 4, ಮುಗಲ್. ಕನ್ನಡಕ್ಕೆ ಅನುವಾದಿಸಿ. ಉತ್ತರ ಮೋಡ. ಪ್ರಶ್ನೆ 5, ಇಂದು. ತುಳುವಿಗೆ ಅನುವಾದಿಸಿ. ಉತ್ತರ ಇನಿ. ಪ್ರಶ್ನೆ 6, ಯಾನ್ ಡ್ಯಾಶ್ ಬರ್ಪೆ. ನಾನು ನಾಳೆ ಬೆಳಿಗ್ಗೆ ಬರುತ್ತೇನೆ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಉತ್ತರ ಎಲ್ಲೆ ಕಾಂಡೆ. ಪ್ರಶ್ನೆ 7, ಆಯೆ ಡ್ಯಾಶ್ ಜಿಪ್ಪುವೆ. ಅವನು ಹಗಲಿನಲ್ಲಿ ಮಲಗುತ್ತಾನೆ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಉತ್ತರ ಪಗೇಲ್ಡು. ಪ್ರಶ್ನೆ 8, ಡ್ಯಾಶ್ ಇಂಕುಲು ದೇವಸ್ಥಾನಕ್ಕೂ ಪೋದಿತ್ತ. ಹಿಂದಿನ ದಿನ ನಾವು ದೇವಸ್ಥಾನಕ್ಕೆ ಹೋಗಿದ್ದೆವು. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಉತ್ತರ ದುಮ್ನಾನಿ. ಪ್ರಶ್ನೆ 9, ನಮ್ಮ ಡ್ಯಾಶ್ ಪೋಯಿ. ನಾವು ಬೇಗ ಹೋಗೋಣ.
ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಉತ್ತರ: ಬೇಗ. ಪ್ರಶ್ನೆ 10. ನೀವು ಎಲ್ಲಿದ್ದೀರಿ? ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಈರು ಓಲ್ಲರ್. ಪ್ರಶ್ನೆ 11. ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಈರು ಓಡೆ ಪೋವುಂದುಲ್ಲರ್. ಪ್ರಶ್ನೆ 12. ಅವನು ನನ್ನ ಮುಂದೆ ಇದ್ದಾನೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಆಯೆ ಎನ್ನ ಎದುರುಡುಲ್ಲೆ. ಪ್ರಶ್ನೆ 13. ಮಿತ್ತು ಪದದ ವಿರುದ್ಧ ಪದವನ್ನು ಬರೆಯಿರಿ. ಉತ್ತರ: ತಿರ್ತ್. ಪ್ರಶ್ನೆ 14. ಡ್ಯಾಶ್ ನಡಪುಲೆ. ನಿಧಾನವಾಗಿ ನಡೆಯಿರಿ. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಉತ್ತರ: ಮೆಲಾನೆ. ಪ್ರಶ್ನೆ 15. ಡ್ಯಾಶ್ ಯಾನು ಮನಿಪಂದೆ ಕೊಲ್ಲಿಯೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಕುಳಿತುಕೊಂಡೆನು. ವಾಕ್ಯವನ್ನು ಪೂರ್ಣಗೊಳಿಸಲು ಸರಿಯಾದ ಉತ್ತರವನ್ನು ಬರೆಯಿರಿ. ಉತ್ತರ: ಐಕಾತ್ರ. ಪ್ರಶ್ನೆ 16. ಯಾನು ಡ್ಯಾಶ್ ನಾನು ಬರೆದಿದ್ದೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಬರೆದಿತ್ತೆ. ಪ್ರಶ್ನೆ 17. ಆತು ಪೊರ್ತುಗು ಎಂಕುಲು ಇಲ್ಲು ಡ್ಯಾಶ್. ಅಷ್ಟು ಹೊತ್ತಿಗೆ ನಾವು ಮನೆಗೆ ತಲುಪಿದ್ದೆವು. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಎತ್ತದಿತ್ತ. ಪ್ರಶ್ನೆ 18. ಈ ಎನಡ ಕೇಂದಿತ್ತಿಜ. ಕನ್ನಡಕ್ಕೆ ಅನುವಾದಿಸಿ. ಉತ್ತರ: ನೀನು ನನ್ನಲ್ಲಿ ಕೇಳಿರಲಿಲ್ಲ. ಪ್ರಶ್ನೆ 19. ಯಾನು ನಿನ್ನ ಬಗ್ಗೆ ಡ್ಯಾಶ್. ನಾನು ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ. ಸರಿಯಾದ ಅನುವಾದವನ್ನು ಆಯ್ಕೆ ಮಾಡಿ. ಉತ್ತರ: ಎನ್ನೊಂದಿತ್ತೆ. ಪ್ರಶ್ನೆ 20. ಆಯೆ ಎನಡ ಪಾತೆರೊಂದಿತ್ತೆ. ಕನ್ನಡಕ್ಕೆ ಅನುವಾದಿಸಿ. ಉತ್ತರ: ಅವನು ನನ್ನೊಂದಿಗೆ ಮಾತನಾಡುತ್ತಿದ್ದ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಕೆಳಗೆ ಇರುವ ಲೈಕ್ ಬಟನನ್ನು ಒತ್ತಿರಿ. ಹಾಗೆ ಇನ್ನಷ್ಟು ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಷನ್ ಪಡೆಯಲು ಸಬ್ಸ್ಕ್ರೈಬ್ ಬಟನನ್ನು ಒತ್ತಿರಿ. ಬೇರೆ ಏನಾದರೂ ಸಲಹೆಗಳಿದ್ದರೆ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.